ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಸೊ ನಾವು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ November 2 ಆಗಿರುತ್ತೆ. ಎನಿವೇಸ್ ಮುಗ್ದಿರುತ್ತೆ. ಬಟ್ ಸ್ಟಿಲ್ ಕನ್ನಡ ಮಾತಾಡೋರಿಗೆ ಯಾವಾಗಲೂ ರಾಜ್ಯೋತ್ಸವನೇ ಅಲ್ವಾ. ಸೊ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ಡೇ ಅಂತ ಇದೆ. ಸೊ ಸೆಲೆಬ್ರೇಟ್ ಮಾಡೋದಷ್ಟೇ ಅಲ್ವಾ ರೇಯಾಂಶ್? ಸೊ ಇವತ್ತು ಇಲ್ಲೂ ಕೆನಡಾದಲ್ಲೂ ಬೇರೆ ದಿನಗಳಲ್ಲಾಗಿದ್ದಿದ್ರೆ ಕನ್ನಡ ಸಂಘ ಇದೆ ಇಲ್ಲೂ ಟೊರೊಂಟೋದಲ್ಲಿ, ಅದರಲ್ಲಿ ಏನಾದರೂ ಒಂದು ಒಳ್ಳೊಳ್ಳೆ ಪ್ರೋಗ್ರಾಮ್ ಇರ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೋವಿಡ್ ಇರೋದ್ರಿಂದ ಇವಾಗ ಏನೂ ಪ್ರೋಗ್ರಾಮ್ ಇಲ್ಲ. ಆದರೆ ವರ್ಚುವಲಿ ಪ್ರೋಗ್ರಾಮ್ಗಳು ಆಗ್ತಾ ಇದೆ. ಯೂಟ್ಯೂಬಲ್ಲಿ ಲೈವ್ ಪ್ರೋಗ್ರಾಮ್ಸ್ ನಡೀತಾ ಇದೆ. ಸೊ ಕೆನಡಾದು ಒಂದು ಗ್ರೂಪಿಂದ ಏನೇನೋ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದೆಲ್ಲ ಆಗ್ತಾ ಇದೆ. ಇವಾಗ 4 o'clockಗೆ ಶೆಡ್ಯೂಲ್ ಮಾಡಿದ್ದಾರೆ. ಎಲ್ಲ ಒಂದು ವರ್ಲ್ಡಲ್ಲಿರುವಂಥ ಎಷ್ಟು ದೇಶಗಳಲ್ಲಿರುವಂಥ ಕನ್ನಡ ಸಂಘ ಏನೇ ಇದ್ರೂ ಅವರೆಲ್ಲನೂ ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೆನಡಾದವ್ರಿಗೂ ಒಂದು ಸ್ಲಾಟ್ ಇದೆ. ಸೊ ಅದ್ರದ್ದು ಒಂದು ನಾನು ಆಮೇಲೆ ಸಿಕ್ಕಿದ್ರೆ ಕ್ಲಿಪ್ಪಿಂಗ್ ಹಾಕ್ತೀನಿ ಜೊತೆಗೆ ಅಲ್ವಾ ರೇಯಾಂಶ್? ಸೊ ಇವತ್ತು ನಾವು ಏನ್ರ ಬಗ್ಗೆ ಹೌದು, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ ನನಗೆ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ ವಾಟ್ಸ್ ಇನ್ ಮೈ ಬ್ಯಾಗ್ ಅಂದ್ರೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಏನ್ ತಗೊಂಡು ಹೋಗ್ತೀವಿ ಬ್ಯಾಗ್ ಅಲ್ಲಿ ಏನೇನೆಲ್ಲ ಎಸೆನ್ಷಿಯಲ್ಸ್ ಇರುತ್ತೆ ಅಂತ. ಸೊ ನನಗೆ ತುಂಬಾ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾನೆ ಇದ್ರಿ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡಿ ಅಂತ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವಾಗಲೂ ಬರ್ತಾ ಇತ್ತು. ಒಬ್ಬರಂತೂ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ಮೆಸೇಜ್ ಮಾಡಿ ನೀವು ಇನ್ನೂ ಮಾಡಿಲ್ಲ, ನಾನು 1 ತಿಂಗಳಿಂದ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು. ಬಟ್ ನನಗೆ ಏನ್ ಅನಿಸ್ತಾ ಇತ್ತು ಅಂದ್ರೆ ವಾಟ್ಸ್ ಇನ್ ಮೈ ಬ್ಯಾಗ್ ಎಲ್ಲ ಒಂಥರ ಸೆಲೆಬ್ರಿಟಿಗಳಿಗಾದ್ರೆ ಓಕೆ, ಅವ್ರು ಏನು ತಗೊಂಡಿರ್ತಾರೆ, ಅವ್ರ ಬ್ಯಾಗಲ್ಲಿ ಏನಿರುತ್ತೆ ಅದು ನೋಡೋಕ್ಕೆ ಕೆಲವ್ರಿಗೆ ಕ್ರೇಜ್ ಇರುತ್ತೆ. ಸೊ ನನಗೆ ಅದೊಂದು ಸ್ವಲ್ಪ ಅಷ್ಟು ಮಾಡೋಕ್ಕೆ ಅಷ್ಟು ಸರಿ ಅಂತ ಅನಿಸ್ತಾ ಇರಲಿಲ್ಲ ಸರ್. ಸೊ ನಾನು ಇಷ್ಟು ದಿನ ಅದನ್ನ ಸ್ವಲ್ಪ ಮುಂದಕ್ಕೆ ಹಾಕ್ತಾ ಇದ್ದೆ. ಸೊ ಫೈನಲಿ ಇವತ್ತು ತುಂಬ ಜನ ಕೇಳ್ತಾ ಇರೋದ್ರಿಂದ ಒಂದ್ಸರಿ ಮಾಡಿಬಿಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ವಾಟ್ಸ್ ಇನ್ ಮೈ ಬ್ಯಾಗ್ ಮಾಡ್ತಾ ಇದ್ವಿ. ಆ್ಯಂಡ್ ಅದರಲ್ಲೂ ನನಗೆ ಹೆಲ್ಪ್ ಮಾಡೋಕ್ಕೆ ರೇಯಾಂಶ್ ಇದ್ದಾನೆ ಜೊತೆಗೆ. ಒಳಗಡೆಯಿಂದ ತೆಕ್ಕೊಡಕ್ಕೆ ಏನಿದೆ ಅದು ತೋರ್ಸಕ್ಕೆ ರೇಯಾಂಶ್ ಹೆಲ್ಪ್ ಮಾಡ್ತಾನೆ ಇವತ್ತಲ್ವಾ? ಸೊ ನನ್ನ ಮೋಸ್ಟ್ ಆಫ್ ದ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ, ನಾನು ಯೂಸ್ ಮಾಡೋದು ಇದೇ ಬ್ಯಾಗು. ಡೈಲಿ ಅರ್ಜೆಂಟ್ಗೆ ಎಲ್ಲ ಕಡೆ ತಗೊಂಡು ಹೋಗೋ ಬ್ಯಾಗ್ ಇದೆ ಇದು. ಇದು ಬಂದ್ಬಿಟ್ಟು ಲೆವಿ ಬ್ರ್ಯಾಂಡ್ದು. ಇದು ನಾನು ಎಷ್ಟು ಯಾವ ರೇಂಜಿಗೆ ಇದನ್ನು ಯೂಸ್ ಮಾಡಿದ್ದೀನಿ ಅಂದರೆ ಅದರದ್ದು ಟ್ಯಾಗ್ ಕೂಡ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಆ್ಯಂಡ್ ಅದು ಬಿಟ್ಟು ಒಕೇಶನ್ಗೆ ತಕ್ಕಂಗೆ ಇವಾಗ ಕೈಯಲ್ಲಿ ಇಟ್ಕೊಳ್ಳೋದು ಬೇಡ, ಜಾಸ್ತಿ ತುಂಬ ಇದಾಗುತ್ತೆ ಅಂದರೆ ಈ ಥರ ಒಂದು ಬ್ಯಾಕ್ ಪ್ಯಾಕ್ ಇದೆ, ಬ್ಯಾಕ್ ಪ್ಯಾಕ್ ಹಾಕೊಂಡು ಹೋಗ್ತೀನಿ. ಆ್ಯಂಡ್ ಅದು ಬಿಟ್ಟು ಇನ್ನೂ ಒಂದು ಸ್ವಲ್ಪ ದೊಡ್ಡದು ಬೇಕು ಅಂದರೆ ಒಂದು ದೊಡ್ಡ ಶಿಪ್ಪೆ ಇದೆ ನಮ್ಮ ಹತ್ರ. ಇಲ್ಲಿ ಬಿಗ್ ಬ್ಯಾಗ್ ಇಲ್ಲ ಒಂದು ಸ್ವಲ್ಪ. ಹೌದು, ಇನ್ನು ದೊಡ್ಡ ಬ್ಯಾಗ್ ಇದು. ಇದನ್ನು ಬಂದ್ಬಿಟ್ಟು ಲೆವಿ ಇಂಡಿಯನ್ ಬ್ರ್ಯಾಂಡ್ ಬ್ಯಾಗ್ ಇದನ್ನು ಕೂಡ. ಆ್ಯಂಡ್ ಇದೆಲ್ಲಾನು ನಾನು ಇಂಡಿಯಾದಿಂದ ಬರ್ತಾನೆ ತೊಗೊಂಬಂದಿರೋದು. ಇಲ್ಲಿ ಬಂದಮೇಲೆ ನಾನು ಯಾವುದೇ ಒಂದು ಬ್ಯಾಗ್ಗೂ ಬ್ಯಾಗ್ ತೊಗೊಂಡಿಲ್ಲ ನಾನು ಇಲ್ಲಿ ಬಂದಮೇಲೆ ಸದ್ಯಕ್ಕೆ. ಇನ್ನೂ ಅವಶ್ಯಕತೆ ಇಲ್ಲ ಅಂತ. ಸೊ ಇಷ್ಟು 3 ಬ್ಯಾಗ್ಸ್ ಯೂಸ್ ಮಾಡ್ತೀನಿ ನಾನು ಡೈಲಿ ಒಂದು ಇದಕ್ಕೆ. ಸೊ ಒಬ್ವಿಯಸ್ಲಿ ಇದರಲ್ಲಿ 2 ಸೆಕ್ಷನ್ ಇದೆ ಬ್ಯಾಗಲ್ಲಿ. ಒಂದು ಸೆಕ್ಷನ್ನು ರೇಯಾಂಶ್ಗೆ, ಒಂದು ಸೆಕ್ಷನ್ ನನಗೆ. ಏನೇನಿದೆ ಅಂತಾರೆ ನೀನು ತೋರಿಸ್ತೀಯ ರೇಯಾಂಶ್? ತೋರಿಸುವ ಏನೇನಿದೆ ಅಂತ. ಓಕೆ, ಎಲ್ಲ ಗಟ್ಟಿದೆ ಕಲ್ತ. ಓಕೆ, ಫಸ್ಟ್ ವಾಟರ್ ಬಾಟಲ್ ಆಬ್ವಿಯಸ್ಲಿ ಎಸೆನ್ಷಿಯಲ್. ಕುಡಿಯೋಕ್ಕೆ ವಾಟರ್ ಬಾಟಲ್ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ದೆನ್ ಏನಿದೆ ಹೌದು, ಅದು ಫಸ್ಟ್ ಸಿಕ್ತು ಅವನಿಗೆ. ಇದು ಬಂದ್ಬಿಟ್ಟು ಅವನಿಗೆ ಅದರಲ್ಲಿ ಒಂದು ಸ್ವಲ್ಪ ಆಲ್ಮಂಡ್ಸು ಅಥವಾ ಆ ಥರದ್ದು ಏನಾದರೂ ನಟ್ಸು ಇಲ್ಲ ಬಿಸ್ಕೆಟ್ಸ್ ಏನಾದರೂ ಅವನಿಗೆ ಅರ್ಜೆಂಟಿಗೆ ಎನರ್ಜಿ ಸಿಗಕ್ಕೆ ಏನಾದರೂ ಇಟ್ಕೊಂಡಿರ್ತೀವಿ. ನಡ್ಕೊಂಡು ಸುಸ್ತಾದ್ರೆ ಇಲ್ಲಿ ಕೆನಡಾದಲ್ಲಿ ನಡೆಯೋಕ್ಕೆ ತುಂಬ ಜಾಗಗಳಿದೆ. ಸೊ ಹಂಗಾಗಿ ಅಲ್ಲೆಲ್ಲ ಹೋದಾಗ ಸುಸ್ತಾದಾಗ ತಿನ್ನಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಏನಿದೆ? ಅದು ಒಂದು ಚಾಕ್ಲೇಟ್ ಅಂತೂ ಇದ್ದೇ ಇರುತ್ತೆ ಯಾವಾಗ್ಲೂ. ಒಂದು ಚಾಕ್ಲೇಟ್ಸ್, ಕ್ಯಾಂಡೀಸ್ ಎಲ್ಲ ಇದ್ದೇ ಇರುತ್ತೆ. ನೆಕ್ಸ್ಟ್ ಅದು ಇವಾಗ ಅದು ಎಸೆನ್ಷಿಯಲ್, ಅದು ಇರಲೇಬೇಕು ಹ್ಯಾಂಡ್ ಸ್ಯಾನಿಟೈಸರ್. ಸೊ ಅದು ಎಲ್ಲರೂ ಇವಾಗ ಇಟ್ಕೊಂತೀರಾ ನೀವು ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ಒಂದು ಟಿಶ್ಯೂ ಪ್ಯಾಕೆಟ್ ಇರುತ್ತೆ. ಒಂದೊಂದ್ಸರಿ ವೆಟ್ ಟಿಶ್ಯೂಸ್ ಇರುತ್ತೆ, ಒಂದೊಂದ್ಸರಿ ಈ ಥರ ಡ್ರೈ ಟಿಶ್ಯೂಸ್ ಇರುತ್ತೆ. ಟಿಶ್ಯೂ ಇದ್ರೂ ಒಂದು ಎಕ್ಸ್ಟ್ರಾ ನ್ಯಾಪ್ಕಿನ್ ಕೂಡ ಇರುತ್ತೆ ಇವ್ರಿಗೆ ಅದು. ಎಸ್, ಆ ಸೆಕ್ಷನ್ ಆಯ್ತು. ಇದು ನನ್ನ ಸೆಕ್ಷನ್ ನಾನೇ ತೋರಿಸ್ತೀನಿ, ಓಕೆನಾ? ನನ್ನ ಪಕ್ಕ ಸೆಕ್ಷನಲ್ಲಿ ಏನೇನಿದೆ ನಾನು ತೋರಿಸ್ತೀನಿ. ಇದು ಇಷ್ಟು ಅವನ ಸೆಕ್ಷನಲ್ಲಿ ಇರೋದು. ಆಮೇಲೆ ನನ್ನ ಸೆಕ್ಷನಲ್ಲಿ ನಾನು ಒಂದು ಸ್ವಲ್ಪ ಒಂದು ಎಕ್ಸ್ಟ್ರಾ 2 ಏನಿದು ಮಾಸ್ಕ್ ಇಟ್ಕೊಂಡಿರ್ತೀನಿ. ಇವಾಗ ಈ ಮುಂಚೆ ಅಲ್ಲ, ಇವಾಗ ಎಕ್ಸ್ಟ್ರಾ ಮಾಸ್ಕ್ ಇರುತ್ತೆ ಯಾವಾಗಲೂ ಬ್ಯಾಗಲ್ಲಿ. ಆ್ಯಂಡ್ ಆಲ್ಸೋ ನಾವೆಲ್ಲ ಹೋಗ್ಬೇಕಾದ್ರೂ ಸಮ್ಮರ್ ಆದರೆ ನಮ್ಮ ಗಾಗಲ್ಸನ್ನು ಮರೆಯೋದಿಲ್ಲ. ಸೊ ಇದು ಯಾವಾಗಲೂ ಜೊತೆಯಲ್ಲೇ ಇರುತ್ತೆ.
ಆ್ಯಂಡ್ ಆಲ್ಸೋ ನಮ್ಮದು ಅರ್ಜೆಂಟಾಗಿ ಕ್ವಿಕ್ ಫಿಕ್ಸ್ಗೆ ಬೇಕಾಗಿರೋದು ಮೇಕಪ್ದು ನಮ್ಮದು ಕಾಂಪ್ಯಾಕ್ಟ್ ಪೌಡ್ರ್. ಬೇರೇನು ಇಟ್ಕೊಳ್ಳಲ್ಲ ನಾನು, ಕಾಂಪ್ಯಾಕ್ಟ್ ಪೌಡ್ರ್ ಯಾವಾಗಲೂ ಇರುತ್ತೆ. ಕಾಂಪ್ಯಾಕ್ಟ್ ಪೌಡರ್ ಆ್ಯಂಡ್ ಒಂದು ಲಿಪ್ಸ್ಟಿಕ್, ಬಿಕಾಸ್ ಯು ನೆವರ್ ನೋ ನಿಮ್ಗೆ ಯಾವಾಗ ಎಲ್ಲಿ ಫೋಟೋ ತೆಗೆಸ್ಕೊಳಕ್ಕೆ ಸಿಗುತ್ತೆ ಚಾನ್ಸ್ ಅಂತ. ಅವಾಗ ಬೇರೆ ಏನೋ ಮುಖದಲ್ಲಿ ಮೇಕಪ್ ಇಲ್ಲ ಅಂದ್ರೂ ಲಿಪ್ಸ್ಟಿಕ್ ಒಂದಿದ್ರೆ ಕ್ವಿಕ್ ಆಗಿ ರೆಡಿ ಆಗ್ಬೋದು. ಸೊ ಅದೊಂದು ಯಾವಾಗಲೂ ಇರುತ್ತೆ. ಸೊ ಲಿಪ್ಸ್ಟಿಕ್ ಮತ್ತು ಕಾಂಪ್ಯಾಕ್ಟ್ ಪೌಡರ್ ಯಾವಾಗಲೂ ಇರುತ್ತೆ. ಆ್ಯಂಡ್ ಆಲ್ಸೋ ಒಂದು ಕೋಂಬ್ ಇರುತ್ತೆ, ಕೋಂಬು ಇರುತ್ತೆ ಯಾವಾಗಲೂ. ಆ್ಯಂಡ್ ಲಿಪ್ ಬಾಮ್ ಇಲ್ಲಿ ವಿಂಟರ್ ಅಲ್ವಾ, ಯಾವಾಗಲೂ ಲಿಪ್ಸ್ ತುಂಬ ಡ್ರೈ ಆಗ್ತಾ ಇರುತ್ತೆ ಯಾವಾಗ್ಲೂ ಇಲ್ಲಿ. ಸೊ ಲಿಪ್ ಬಾಮ್ ಯಾವಾಗಲೂ ಇರುತ್ತೆ. ಆ್ಯಂಡ್ ಯಾರೋ ಮೊನ್ನೆ ನನ್ನ ಹತ್ರ ಕೇಳಿದ್ರಿ ಇದು ಯಾವ ಲಿಪ್ ಬಾಮ್ ನೀವು ಯೂಸ್ ಮಾಡ್ತಾ ಇರೋದು ಅಂತ. ಇದು ಬಂದ್ಬಿಟ್ಟು EOS ಅಂತ ಒಂದು ಬ್ರ್ಯಾಂಡ್. ಇದು ಈ ಥರ ರೌಂಡ್ ಆಗಿ ಹಿಂಗಿರುತ್ತೆ ಹಾಕೊಳ್ಳೋಕ್ಕೆ. ಮೊನ್ನೆ ನಾನು ಮೇಕಪ್ ವಿಡಿಯೋ ಮಾಡಿದಾಗ ಇದು ಯಾರೋ ಕೇಳಿದ್ರಿ. ಸೊ ಇದು ಬಂದ್ಬಿಟ್ಟು EOS ಅಂತ ಒಂದು ಬ್ರ್ಯಾಂಡು ಲಿಪ್ ಬಾಮ್ ಇದು. ಆ್ಯಂಡ್ ಒಂದು ಎಕ್ಸ್ಟ್ರಾ ಕ್ಲಿಪ್ ಇರುತ್ತೆ ನನಗೆ, ಕ್ಲಿಪ್ ಆ್ಯಂಡ್ ಒಂದು ಆಬ್ವಿಯಸ್ಲಿ ಬ್ಯಾಂಡ್ ಬ್ಯಾಂಡ್ ಇರುತ್ತೆ, ಟ್ಯಾಬ್ಲೆಟ್. ಆಮೇಲೆ ಏನಾದ್ರು ಅರ್ಜೆಂಟ್ಗೆ ಏನಾದ್ರು ತಲೆನೋವು ಅದು ಇದು ಹೆಡ್ಡೇಕ್ ಅದಕ್ಕೆ ಏನಾದ್ರು ಬೇಕಾದ್ರೆ ಅಂತ ಅರ್ಜೆಂಟಿಗೆ ಒಂದು ಟ್ಯಾಬ್ಲೆಟ್ ಇದ್ದೇ ಇರುತ್ತೆ. ಹಂಗೆ ಟ್ಯಾಬ್ಲೆಟ್ ಹಂಗೆ ತಗೊಳ್ಳೋದು, ಹಂಗೆ ನುಂಗಕ್ಕಾಗಲ್ಲ ಅಲ್ಲ. ಸೊ ಟ್ಯಾಬ್ಲೆಟ್ ತಗೊಂಡು ಟ್ಯಾಬ್ಲೆಟ್ ತಗೋಬೇಕಾದ್ರೆ ನೀವು ಕುಡಿಲೇಬೇಕು, ಹಂಗೆ ಕುಡಿಯಕ್ಕೆ ಆಗತ್ತಿಲ್ಲ ಅಷ್ಟೇ. ಆ್ಯಂಡ್ ಒಂದು ಫೋನ್ ಆಬ್ವಿಯಸ್ಲಿ, ಆ್ಯಂಡ್ ಹಾಗೆ ಒಂದು ನನ್ನ ಸೆಲ್ಫಿ ಸ್ಟಿಕ್. ಇದು ಫೋನ್ಗೆ ಯೂಸ್ ಮಾಡೋದು. ಇವಾಗ ನಾವು ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ಮೇಲೆ ಬ್ಯಾಗಲ್ಲಿ ಯಾವಾಗಲೂ ಸೆಲ್ಫಿ ಸ್ಟಿಕ್ ಇದ್ದೇ ಇರುತ್ತೆ. ಯಾವ ಮೂಮೆಂಟಲ್ಲಿ ಯಾವಾಗ ಒಂದು ಬೇಕಾಗುತ್ತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದು ಯಾವಾಗಲೂ ಇರುತ್ತೆ ಇವಾಗ ನನ್ನ ಬ್ಯಾಗಲ್ಲಿ. ಆ್ಯಂಡ್ ಆಲ್ಸೋ ನನ್ನ ಫೋನ್ ಬಗ್ಗೆ ಯಾವುದ್ರಲ್ಲಿ ನೀವು ವಿಡಿಯೋ ಮಾಡ್ತೀರಾ ಅಂತೆಲ್ಲ ತುಂಬ ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆ ನಾನು ಇದ್ರ ಜೊತೆಗೆ ಒಂದು ವಿಡಿಯೋ ಹಾಕ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಸಮ್ಮರಲ್ಲಿ ಹೊರಗಡೆ ಅಂದರೆ ಒಂದು ಸನ್ಸ್ಕ್ರೀನ್ ಇದ್ದೇ ಇರುತ್ತೆ ಬ್ಯಾಗಲ್ಲಿ. ಸನ್ಸ್ಕ್ರೀನ್ ಲೋಷನ್ ಒಂದು ಇದ್ದೇ ಇರುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಕ್ ಸೆಕ್ಷನ್ ಅಲ್ಲಿ ಮನೆದು ಕೀಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಪಜಲ್ಸ್ ಅಲ್ಲ, ಇದು ನನಗೆ ಬೇಕಾಗಿರೋ ಚಾಕ್ಲೇಟ್ಸ್. ಇದು ಪಲ್ಸ್ ಚಾಕ್ಲೇಟ್. ಇದು ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ಅವನಿಗೆ ಕಿಟ್ಕ್ಯಾಟ್ ಇರುತ್ತೆ. ಇದು ನನಗೆ ಅಂತ ನಾನು ಇಟ್ಕೊಂಡಿರೋದು. ಇಂಡಿಯನ್ ಹೋಗಿದ್ದಾಗ ಇಂಡಿಯನ್ ಶಾಪ್ಗೆ ಅಲ್ಲಿನ ತಗೊಂಡ್ಬಂದಿರೋದು ನಾವು. ಪಾಸ್ದು ಪಲ್ಸ್ ಅಂತ ಒಂದು ಮ್ಯಾಂಗೋ ಫ್ಲೇವರ್ದು ನನ್ನ ಫೇವ್ರೆಟ್ ಇದು. ಸೊ ಇದನ್ನು ಒಂದಿರುತ್ತೆ. ಸೊ ಅಷ್ಟೇ, ಸೈಡಲ್ಲಿ ಇದಿಷ್ಟಿರುತ್ತೆ. ಆ್ಯಂಡ್ ಆಲ್ಸೋ ಗರ್ಲ್ಸ್ ಆಬ್ವಿಯಸ್ಲಿ ಒಂದು ಸ್ಯಾನಿಟರಿ ಪ್ಯಾಡ್ ಇದ್ದೇ ಇರುತ್ತೆ, ಅದರಲ್ಲೇನೋ ಇದಿಲ್ಲ. ಸೊ ಅದೊಂದು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ಇದಿಷ್ಟು ಸದ್ಯದ್ದು ನಮ್ದು ತರ ಸಮ್ಮರ್ ಎಸೆನ್ಷಿಯಲ್ಸ್ ಅಂತ ಹೇಳ್ಬೋದು. ಮಾಮ್ ಎಡಿಷನ್, ಮದರ್ ಎಡಿಷನ್. ಇದು ಬರೀ ನಾನೇ ಆಗಿದ್ದಿದ್ರೆ ಇನ್ನೂ ಏನೇನೋ ಇರ್ತಾ ಇತ್ತೇನೋ, ಬಟ್ ಇದು ಮಾಮ್ ಎಡಿಷನ್. ಸೊ ಹಾಗಾಗಿ ಜಾಸ್ತಿ ಅವನಿಗೆ ಸಂಬಂಧಪಟ್ಟಿದ್ದು ಇದು. ಓಕೆ. ಸೊ ಇನ್ನು ವಿಂಟರ್ ಆದ್ರೆ ಇಲ್ಲಿ ಇನ್ನೂ ಏನೇನೋ ಇರುತ್ತೆ, ಯಾಕಂದ್ರೆ ಗ್ಲೌಸ್ ಅದು ಇದು ಅಂತ ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಎಸೆನ್ಷಿಯಲ್ಸ್ ಬೇಕಾಗುತ್ತೆ. ಸೊ ವಿಂಟರ್ ಟೈಮಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಬ್ಯಾಗ್ ಇಟ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದಿಷ್ಟು ನಮ್ಮ ವಾಟ್ಸ್ ಇನ್ ಮೈ ಬ್ಯಾಗ್, ಏನಿದೆ ನಮ್ಮ ಬ್ಯಾಗಲ್ಲಿ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಅಲ್ವಾ ರೇಂಜ್? ಅವ್ನು ನೋಡು ಗಾಗಲ್ ಹಾಕೊಂಡು ಕೂತಿದ್ದಾನೆ. ಆದ್ರೆ ಒಂದು ಬ್ಯಾಗಲ್ಲಿ ಏನಿದೆ ಅಂತ ತೋರಿಸಿದ್ರೆ ಸಾಕು, ದೊಡ್ಡ ಅದ್ರಲ್ಲೆಲ್ಲ ಎಲ್ಲದ್ರಲ್ಲೂ ಆಮೇಲೆ ಸೇಮ್ ಅಲ್ವಾ ಇರೋದು? ತೋರಿಸಿದಷ್ಟೇ, ಅದು ಪ್ಯಾಕ್ ಮಾಡಿ ಇಟ್ಟಿರೋದಲ್ಲ ಅಲ್ಲಿ ಹಂಗೆ ಈ ಥರದನ್ನು ತಗೊಂಡು ಹೋಗ್ತೀನಿ. ಜಾಸ್ತಿ ಡೈಲಿ ಯೂಸ್ಗೆ ಇದನ್ನ ಯೂಸ್ ಮಾಡೋದು ಅಂತ ಇದನ್ನ ಒಂದು ತೋರಿಸಿದ್ದು ಅಷ್ಟೇ, ಸಾಕಲ್ವಾ? ಒಂದು ತೋರಿಸಿದ್ರೆ ಬೋರ್ ಆಗುತ್ತೆ ಇಲ್ಲ ಅಂದ್ರೆ ಎಲ್ಲರಿಗೆ. ಸೊ ಇದ್ರ ಜೊತೆಗೆ ನೀವು ತುಂಬಾ ಜನ ನನಗೆ ಕೇಳಿದ್ರಿ, ನೀವು ಯಾವ ಫೋನ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ, ಅಥವಾ ನೀವು ಯಾವ ಕ್ಯಾಮ್ರಾ ಯೂಸ್ ಮಾಡ್ತೀರಾ ಅಂತ ಹೇಳಿ ಅಂತ. ನಾನು ಯಾವುದೇ DSLR ಕ್ಯಾಮ್ರಾ ಯೂಸ್ ಮಾಡಲ್ಲ, ನಾನು ಫೋನಲ್ಲೇ ಇಷ್ಟು ದಿನದಿಂದನೂ ವಿಡಿಯೋ ಮಾಡ್ತಾ ಬಂದಿದ್ದು. ಆ್ಯಂಡ್ ಅದರಲ್ಲೂ ಕೆಲವರು ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಿ. ಅದು ಏನಾಗುತ್ತೆ ಅಂದರೆ, ನೀವು ವಿಡಿಯೋ ನೋಡಬೇಕಾದ್ರೆ ಯೂಟ್ಯೂಬಲ್ಲಿ ಸೈಡಲ್ಲಿ ಆ 3 ಒಂದು ಡಾಟ್ಸ್ ಏನು ಬರುತ್ತೆ ಅದನ್ನು ಪ್ರೆಸ್ ಮಾಡಿದಾಗ ನಿಮಗೆ ಅಲ್ಲಿ ಕ್ವಾಲಿಟಿ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಸೊ ಅದು ಸಮ್ಟೈಮ್ಸ್ 460 470p ಅದರಲ್ಲೆಲ್ಲ ಇರುತ್ತೆ. ಅದನ್ನು ನೀವು HD ಗೆ 1080p ಕನ್ವರ್ಟ್ ಮಾಡಿಕೊಂಡ್ರೆ ತುಂಬ ಕ್ಲಾರಿಟಿಯಲ್ಲೇ ಕಾಣಿಸುತ್ತೆ ವಿಡಿಯೋಸು. ನಾನು ಫೋನ್ನಲ್ಲೇ ಮಾಡಿದ್ದು ಇಷ್ಟು ದಿನದಿಂದಲೂ ವಿಡಿಯೋ. iPhone 11 ಯೂಸ್ ಮಾಡ್ತಾ ಇದ್ದೆ, ಅವ್ರ ದೀಪಕ್ದದು. ನನ್ನ ಹತ್ರ ಇದ್ದಿದ್ದು ರೆಡ್ಮಿ ಫೋನು. ಸೊ ನಾನು ಅವ್ರ ಫೋನಲ್ಲಿ ಇಷ್ಟು ದಿನ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ಸದ್ಯಕ್ಕೆ ರೀಸೆಂಟಾಗಿ iPhone 12 ಲಾಂಚ್ ಆಗಿರೋದ್ರಿಂದ ಅದನ್ನೇ ನಾನು ತಗೊಂಡಿದ್ದೀನಿ. ಆ್ಯಂಡ್ ಸೊ ಅದು ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ಅದ್ರದ್ದು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿಬಿಟ್ಟು ಅದನ್ನು ಒಂದು ಈ ವಿಡಿಯೋ ಜೊತೆಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಇದನ್ನು ಇನ್ನು ಮುಂದೆ ಏನಿದ್ರು ಅದರಲ್ಲೇ ನಾನು ವಿಡಿಯೋ ಮಾಡ್ತೀನಿ. ಸೊ ಹಾಗಾಗಿ ನೀವು ಎಲ್ಲರೂ ತುಂಬ ಜನ ಕೇಳಿದ್ದೀರಾ ಯಾವ್ದ್ರಲ್ಲಿ ವಿಡಿಯೋ ಮಾಡ್ತೀರಾ ಅಂತ. ಸೊ ಹಾಗಾಗಿ ಇದನ್ನು ಹಾಕ್ಬಿಡೋಣ ಅಂತ ಅನ್ನಿಸ್ತು, ಅದಕ್ಕೆ ಹಾಕ್ತಾ ಇದ್ದೀನಿ.
ಸೊ ನಾನು ಇವಾಗ ಇದು ರೀಸೆಂಟಾಗಿ ಐಫೋನ್ 12 ಅಲ್ಲಿ ಹೊಸ ಕಲರ್ ಬಿಟ್ಟಿರೋದು ಇವರು, ಬ್ಲೂ ಕಲರ್. ಇಲ್ಲಿ ತನಕ ಬ್ಲೂ ಕಲರ್ ಇರಲಿಲ್ಲ ಐಫೋನಲ್ಲಿ. ಸೊ ಇದು ಹೊಸದಾಗಿ ಈ ಕಲರಲ್ಲಿ ರಿಲೀಸ್ ಆಯಿತು. ಸೊ ನಾನು ಬ್ಲೂ ಕಲರ್ಲೇ ತೊಗೊಂಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು 128 GB ಇದು ಫೋನ್ ತೊಗೊಂಡಿರೋದು. ಇದ್ರದ್ದು ಪ್ರೈಸ್ ಕ್ಯಾನಡಾದಲ್ಲಿ ಬಂದುಬಿಟ್ಟು $1,350 ಕೆನಡಿಯನ್ ಡಾಲರ್ಸ್ ಇದೆ, ಇನ್ಕ್ಲೂಡಿಂಗ್ ಟ್ಯಾಕ್ಸಸ್. ಇದು ಐಫೋನ್ 11ಇಂದ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಒಂದು ಅವರ ಡಿಸೈನಲ್ಲಿ ಐಫೋನ್ 11 ಬಂದ್ಬಿಟ್ಟು ಒಂದು ಸ್ವಲ್ಪ ಕರ್ವಿ ಎಡ್ಜಸ್ ಇತ್ತು, ಅಂದರೆ ಸ್ವಲ್ಪ ಹಿಂಗೆ ಕರ್ವಿ ಆಗಿತ್ತು ಸೈಡ್ಸ್ ಎಲ್ಲ. ಆ್ಯಂಡ್ ಈ ಸರಿ ಅದನ್ನು ಫುಲ್ ಕಟ್ ಮಾಡಿಬಿಟ್ಟು ಫುಲ್ ಈ ಥರ ಪ್ಲೇನ್ ಎಡ್ಜ್ ಕೊಟ್ಬಿಟ್ಟಿದ್ದಾರೆ, ಒಂಥರ ಸೆರಾಮಿಕ್ ಶೀಲ್ಡ್ ಹಾಕಿಬಿಟ್ಟು ಪ್ಲೇನ್ ಕೊಟ್ಬಿಟ್ಟಿದ್ದಾರೆ ಸೈಡ್ಸ್ ಎಲ್ಲ. ಆ್ಯಂಡ್ ಆಲ್ಸೋ 5G ಫೋನ್ ಇದು. ಆ್ಯಂಡ್ ಇಲ್ಲಿ ತನಕ ಬರ್ತಾ ಇದ್ದಿದ್ದೆಲ್ಲ 4G ಫೋನು. ಇದರಲ್ಲಿ 5G ಕನೆಕ್ಟಿವಿಟಿ ಇದೆ. ಆ್ಯಂಡ್ ಬೇಡದೇ ಇರೋದೆಲ್ಲ ಕೊಟ್ಟಿದ್ದಾರೆ. ಬೇಕಾಗಿರೋದು ಅಂದರೆ ಇದರಲ್ಲಿ ಬಾಕ್ಸಲ್ಲಿ ಅನ್ಬಾಕ್ಸಿಂಗ್ ನಾನು ಇವಾಗ ಏನು ಮಾಡಿದೆ, ಅದರಲ್ಲಿ ಫೋನ್ ಜೊತೆಗೆ ಬರೀ ಒಂದು USB ಕೇಬಲ್ ಮಾತ್ರ ಇದ್ದಿದ್ದು, ಒಂದು ಅಡಾಪ್ಟರ್ ಕೊಟ್ಟಿಲ್ಲ, ಚಾರ್ಜಿಂಗ್ ಅಡಾಪ್ಟರ್ ಕೂಡ ಕೊಟ್ಟಿಲ್ಲ, ಬರೀ ಕೇಬಲ್ ಮಾತ್ರ ಕೊಟ್ಟಿದ್ದಾರೆ. ಅಂದರೆ ಆ್ಯಂಡ್ ಮುಂಚೆ ಐಫೋನ್ 11 ಜೊತೆಗೆ ಬಾಕ್ಸಲ್ಲಿ ಒಂದು ಇಯರ್ಫೋನ್ ಕೂಡ ಇರ್ತಾ ಇತ್ತು. ಸೊ ಈಗ ಅದು ಇಲ್ಲ, ಬರೀ ಒಂದು ಫೋನು ಆಮೇಲೆ ಒಂದು ಚಾರ್ಜಿಂಗ್ ಕೇಬಲ್ ಮಾತ್ರ. ಅಡಾಪ್ಟರ್ ನಾವು ಸಪ್ರೇಟಾಗಿ ತೊಗೋಬೇಕು. ಸೊ ಅಷ್ಟು ಕಂಜೂಸಿ ಮಾಡಿಬಿಟ್ಟಿದ್ದಾರೆ ಈ ಸರಿ ಆ್ಯಪಲ್ ಅವರು, ಅಷ್ಟು ದುಡ್ಡು ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಡಿಸ್ಪ್ಲೇ ಬಂದುಬಿಟ್ಟು ಸೇಮ್, ಅದು ಐಫೋನ್ 11 ಕೂಡ 6.1 ಇಂಚೇ ಇದ್ದಿದ್ದು, ಇದೂ 6.1 ಇಂಚೇ ಇದೆ. ಬಟ್ ಅದೇ ಒಂದು ಸ್ವಲ್ಪ ಡಿಸೈನ್ ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸಣ್ಣದಾಗಿದೆ ಅಂತ ಅನಿಸುತ್ತೆ. ಅದು ಬಿಟ್ಟು ಒಂದು ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಐಫೋನ್ 11ಗಿಂತ. ಆ್ಯಂಡ್ ಆಲ್ಸೋ ನೈಟ್ ವಿಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು. ಸೊ ಅದು ಬಿಟ್ಟರೆ ಮತ್ತೆಲ್ಲ ಆಲ್ಮೋಸ್ಟ್ ಸೇಮ್ ಸಿಮಿಲಾರಿಟೀಸ್ ಇದೆ. ಐಫೋನ್ 11 ಥರನೇ ಇದೆ ಐಫೋನ್ 12 ಕೂಡ. ಸೊ ಇವಾಗ ನಮ್ಮದು ಫೋನ್ ಆಯಿತು, ವಾಟ್ಸ್ ಇನ್ ಮೈ ಬ್ಯಾಗ್ ಆಯಿತು. ಸೊ ಇವಾಗ ಇನ್ನು ಹೊಟ್ಟೆಗೆ ಏನಾದರೂ ಹಾಕೋಬೇಕಲ್ವಾ. ಸೊ ಹೊಟ್ಟೆಗೆ ಅದು ಬೇರೆ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ, ಸೊ ಏನಾದ್ರು ಸ್ಪೆಷಲ್ ಮಾಡಲೇಬೇಕು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಇವಾಗ ಟೈಮ್ ಚೇಂಜ್ ಆಗಿದೆ. ಅಂದರೆ ಇಷ್ಟು ದಿನ ಇಂಡಿಯಾ ಮತ್ತು ಕ್ಯಾನಡಾಗೆ ತುಂಬ ಚೆನ್ನಾಗಿ ಕೇಳ್ತಿದ್ರಿ ಇದನ್ನು, 9.5 hour ಡಿಫ್ರೆನ್ಸ್ ಇತ್ತು. ಇವತ್ತಿಂದ ನವೆಂಬರ್ 1 ಇಲ್ಲಿ ಟೈಮ್ ಒಂದು ಸ್ವಲ್ಪ ಹಿಂದೆ ಮಾಡಿದ್ರು ಮತ್ತೆ. ಸೊ ಇವಾಗ ಇನ್ನೂ 10.5 hour ಡಿಫ್ರೆನ್ಸ್ ಇರುತ್ತೆ ಇಂಡಿಯಾ ಮತ್ತು ಕೆನಡಾಗೆ. ಅಂದರೆ ಇವತ್ತು ನಾವು 1 hour ಜಾಸ್ತಿ ನಿದ್ದೆ ಮಾಡಿದ್ವಿ. ಅಂದರೆ ಯಾವಾಗಲೂ ಯೂಶ್ವಲಿ ನಾವು 7 ಗಂಟೆಗೆ ಏಳೋ ಹೊತ್ತಿಗೆ, ಇವತ್ತು ಇನ್ನೂ ಬರೀ 6 ಗಂಟೆ ಆಗಿತ್ತು. ಸೊ ಹಾಗಾಗಿ ಇವತ್ತು 1 hour ನಮಗೆ ಜಾಸ್ತಿ ನಿದ್ದೆ ಸಿಕ್ತು. ಸೊ ನಾನು ಅವತ್ತೆಲ್ಲ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ 8:30 9 ಗಂಟೆ ತನಕನೂ ಸನ್ ಇರ್ತಾ ಇತ್ತು. ಸೊ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ಇವಾಗ ಬರೀ 5:30 ಆಗಿರೋದು ಟೈಮ್. 5:30ಗೆ ಆಲ್ಮೋಸ್ಟ್ ಸನ್ಸೆಟ್ ಆಗಿ ಸನ್ ಮನೆಗೆ ಹೋಗಾಗಿದೆ. ಸೊ ಇವತ್ತಿನ ಸಂಜೆಯ ಸ್ನ್ಯಾಕ್ಗೆ ನಾವು ಮಾಡ್ತಾ ಇದ್ದೀವಿ ಏನು, ಚಿಲ್ಲಿ ಪೌಡರ್, ನಾಟ್ ಚಿಲ್ಲಿ ಪೌಡರ್, ಚಿಲ್ಲಿ ಪನೀರ್ ಮಾಡ್ತಾ ಇದ್ದೀವಿ ನಾವು. ಸೊ ನೀನು ತಿನ್ನಕ್ಕೆ ರೆಡಿ ಇದೆಯಾ? ಆಮೇಲೆ ಹಿಂಗೆ ಚುಚ್ಚಿಬಿಟ್ಟು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಗೋಬಿ ಮಂಚೂರಿ ಚುಚ್ಚಿ ñಮ್ ಅಂತ ಗೋಬಿ ಮಂಚೂರಿ ತರ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಮಾಡೋಣ ಕ್ವಿಕ್ ಆಗಿ. ಸೊ ಫಸ್ಟ್ಗೆ ಒಂದು ಬೌಲ್ಗೆ ಒಂದು 1/4 ಕಪ್ ಅಷ್ಟು ಇದು ಕಾರ್ನ್ಫ್ಲೋರ್ ಹಾಕಿರೋದು. ಎಸ್, ಅದು 1/4 ಕಪ್ ಅಷ್ಟು ಮೈದಾ. ಏನದು? ಒಂದು 1/4 ಕಪ್ ಅಷ್ಟು ಮೈದಾ. ಅದು ಆಲ್ ಪರ್ಪಸ್ ಫ್ಲೋರ್. ಹೌದು, ನೋಡಕ್ಕೆ ಒಂದೇ ತರ ಇದೆ, ಬಟ್ ಅದೆರಡು ಬೇರೆ ಬೇರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದ್ ಸ್ವಲ್ಪ ಸಾಲ್ಟು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಒಂದ್ ಸ್ವಲ್ಪ ಖಾರಕ್ಕೆ ಏನಿದು, ಏನು ಚಿಲ್ಲಿ ಪೌಡರ್. ಹೌದು. ಆಮೇಲೆ ಇನ್ನೂ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಖಾರಕ್ಕೆ ಇದೊಂದು ಸ್ವಲ್ಪ. ಇದೆಲ್ಲ ಹಾಕಿ ಇದನ್ನೆಲ್ಲ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಿ. ಸೊ ಈ ತರ ಲಂಪ್ ಇಲ್ಲದೆ ಇರೋ ತರ ಕಲಿಸ್ಕೊಂಡು ಈ ಪನ್ನೀರನ್ನೆಲ್ಲ ಇದಕ್ಕೆ ಹಾಕಿ ಇದನ್ನ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಒಂದು ಸ್ಟೆಪ್ ಅಲ್ಲಿಗೆ ಆಯಿತು.
ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ವಿ ಅಲ್ಲ ರೇಂಜ್. ವಿಸಿಟ್ ಯಮ್ಮಿ ತುಂಬ ಚೆನ್ನಾಗಿದೆಯಾ ಸ್ವಲ್ಪ ಚೆನ್ನಾಗಿದೆಯಾ? ತುಂಬಾ ತುಂಬ ಚೆನ್ನಾಗಿದೆಯಾ? Yes. ಇಟ್ಸ್ ಇಂಡೀಡ್ ವೆರಿ ಗುಡ್. A+++++ ಅಂತೆ ಮಾರ್ಕು. ಸೊ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ನೋಡಿ. ಖಾರ ಖಾರ. ಸೊ ಈ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಮಾಡೋಣ ಮಾಡಿ ತಿಂದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಹೇಳು. ಸಬ್ಸ್ಕ್ರೈಬ್ ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ Share ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಎಲ್ಲ ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.